ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹಿರಿಯರು ತಿಳಿಸಿರುವ ಪ್ರಕಾರ ನಮ್ಮ ಹಿರಿಯರು ಹೇಗೆ ದೈವಗಳನ್ನು ಆರಾಧಿಸುತ್ತಿದ್ದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಿರಿಯರು ಹೇಳುವ ಪ್ರಕಾರ ದೈವಗಳು ಆಡಂಬರದ ಭಕ್ತಿಯ ಬದಲು ಪ್ರಾಮಾಣಿಕವಾದ ಭಕ್ತಿಗೆ ದೈವಗಳು ಒಲಿಯುತ್ತವೆ. ನಮ್ಮ ಹಿರಿಯರು ಹೇಗೆ ದೈವಗಳನ್ನು ಆರಾಧಿಸುತ್ತಿದ್ದರು ಎಂದರೆ, ಒಂದು ತೊಟ್ಟು ನೀರು ಕುಡಿಯುವಾಗಲೂ, ಒಂದು ಅಡಿ ಹೆಜ್ಜೆ ಇಡುವಾಗಲೂ ಮನೆಯ ದೈವಗಳನ್ನು ನೆನಪು ಮಾಡಿಕೊಳ್ಳುತ್ತಿದ್ದರು. ತಾವು ಪ್ರತಿನಿತ್ಯ ಉಪಯೋಗಿಸುವಂತಹ ಆಹಾರ ವಸ್ತುಗಳನ್ನೇ ತುದಿ ಬಾಳೆ ಎಲೆಯಲ್ಲಿ ಬಡಿಸಿ ಮೊದಲು ತಾವು ನಂಬಿರುವ ದೈವಗಳಿಗೆ ಅರ್ಪಿಸಿ ನಂತರ ತಾವು ಸೇವಿಸುತ್ತಿದ್ದರು. ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಬೇಲಿಯಲ್ಲಿರುವ ಹೂವುಗಳನ್ನೇ ದೈವ ದೇವರುಗಳಿಗೆ ಅರ್ಪಣೆ ಮಾಡುತ್ತಿದ್ದರು. ಹಿರಿಯರು ತಿಳಿಸಿರುವ ಮಾಹಿತಿಯ ಪ್ರಕಾರ ದೈವಗಳು ಈ ರೀತಿ ಹೇಳುತ್ತವೆ: ಕಾಡ ಪುರ್ಪ ತೋಡ ನೀರುದೀದು ನಂಬೊಂದು ಬಲ ನಂಬಿ ನಡೆಗೆ ಇಂಬು ಕೊರ್ಪೆ ಎನ್ನುವ ಮಾತುಗಳನ್ನು ದೈವಗಳು ನಮಗೆ ಹೇಳುತ್ತವೆ. ಅದರ ಅರ್ಥ ಏನೆಂದರೆ, ಆಡಂಬರದ ಭಕ್ತಿ ಬೇಡ, ಬೇಲಿ ಬದಿಯಲ್ಲಿ ಸಿಗುವ ಹೂವು, ನದಿ ಅಥವಾ ಬಾವಿಯ ನೀರು ಅರ್ಪಣೆ ಮಾಡಿ ಪ್ರಾಮಾಣಿಕವಾದ ಭಕ್ತಿಯಿಂದ ಆರಾಧಿಸಿದರೆ ದೈವಗಳು ನಮಗೆ ಒಲಿದು ಆಶೀರ್ವಾದ ನೀಡಿ ರಕ್ಷಣೆ ಮಾಡುತ್ತವೆ ಎನ್ನುವುದು ಇದರ ಅರ್ಥ. ಇನ್ನೊಂದು ಅರ್ಥ ಏನೆಂದರೆ, ಬಾವಿಯ ನೀರು, ಬೇಲಿಯಲ್ಲಿರುವ ಹೂವು ಶುದ್ಧವಾಗಿರುತ್ತವೆ. ಅವುಗಳನ್ನು ಅರ್ಪಣೆ ಮಾಡಿ ಪ್ರಾಮಾಣಿಕವಾದ ಭಕ್ತಿಯಿಂದ ಆರಾಧನೆ ಮಾಡಿದರೆ ದೈವಗಳು ಒಲಿದು ನಮ್ಮ ಹಾಗೂ ನಮ್ಮ ಕುಟುಂಬದ ರಕ್ಷಣೆ ಮಾಡುತ್ತವೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಕಾರಣಿಕದ ದೈವಗಳ ಮಾಹಿತಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.